ನಮಸ್ಕಾರ. ಭಾಸ್ಕರನ ಕಿರಣಗಳು ಇಬ್ಬನಿಯ ಮೇಲೆ ಅಥವಾ ಗಾಜಿನ ಪಟ್ಟಕದ ಮೇಲೆ ಹಾದು ಹೋದರೆ ಕಾಮನ ಬಿಲ್ಲು ಸೃಷ್ಟಿಯಾಗುತ್ತದೆ. ಅದೇ ರೀತಿ ಸಮೀರದ ಅಲೆಗಳು ಬಿದಿರ ನಳಿಗೆಯಲ್ಲಿ ಪ್ರವಹನವಾದರೆ ಮುರಳಿಯ ನಿನಾದ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಸುಧಾರತ್ನರವರ ಕೈಯಲ್ಲಿ ಬಣ್ಣದ ಕುಂಚ ಬಿಳಿಯ ಹಾಳೆಯ ಮೇಲೆ ನಲಿದಾಡಿದರೆ ಅದ್ಭುತ ರಂಗಿನ ಪ್ರಪಂಚವೇ ನಿರ್ಮಾಣವಾಗುತ್ತದೆ. ಹೌದು ಬಂಧುಗಳೇ, ಇವತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಓರ್ವ ಅಪ್ಪಟ ಕಲಾ ಪ್ರತಿಭೆ ಇದ್ದಾರೆ. ಅವರ ಹೆಸರು ಸುಧಾರತ್ನ. ಹೆಸರಿನ ಹಾಗೆ ಅವರು ರತ್ನ, ಕಲಾ ಪ್ರಪಂಚದ ರತ್ನ. ಆದರೆ ಒಂದು ವಿಶೇಷ ಅಂದರೆ ಅವರು ವಿಶೇಷ ಸಾಮರ್ಥ್ಯದ ಒಬ್ಬರು ಹೆಣ್ಣುಮಗಳು. ಎಲ್ಲರ ಹಾಗೆ ಕೈಕಾಲುಗಳು ಸರಿ ಇಲ್ಲದೆ ನಡೆದು ಆಡುವಂತಹ ಸ್ಥಿತಿಯಲ್ಲಿ ಅವರು ಇಲ್ಲ. ಆದರೆ ಭಗವಂತ ಅವರಿಗೆ ಅದ್ಭುತವಾದಂತಹ ಕಲೆಯನ್ನು ಧಾರೆ ಎರೆದು ಕಳುಹಿಸಿದ್ದಾನೆ. ವಿಶೇಷವಾಗಿ ನಾವೆಲ್ಲರೂ ಹೆಚ್ಚಾಗಿ ಬಳಸುವಂತಹ ಬಲಗೈಯನ್ನು ಬಳಸುವುದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಇರುವಂತಹ ಎಡಗೈಯಲ್ಲೇ ಅದ್ಭುತವಾದಂತಹ ಕಲಾ ಪ್ರಕಾರಗಳನ್ನು ಸೃಷ್ಟಿ ಮಾಡುತ್ತಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ಪರಿಚಯಿಸುತ್ತಾ ಅವರ ಕಲಾ ಬದುಕಿನ ಒಳ ಹೊರಗುಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಪ್ರಯತ್ನ. ಕೈ ಹಿಡಿದು ನಡೆಸೆಂದನು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರ. ಹೇಳಿಮ್ಮ, ನಿಮಗೆ ಕಲೆ ಅದು ಹುಟ್ಟುವಾಗಲೇ ಅಂದರೆ ಜನ್ಮಜಾತವಾಗಿ ಬಂದಿದ್ದ ಅಥವಾ ಆ ಬಳಿಕ ಅದನ್ನು ಕಲಿತರ? ಹಾಗೇನಿಲ್ಲ ಸರ್. ಅಂದರೆ ನಾನು ಶಾಲೆಯಲ್ಲಿ ಇದು ಸೈನ್ಸ್ ರೆಕಾರ್ಡ್ ಚಿತ್ರ ಮಾಡಲಿಕ್ಕೆ ಇರ್ತದಲ್ಲ, ಅದನ್ನೆಲ್ಲ ನಾನೇ ಮಾಡ್ತಿದ್ದೆ ಚೆಂದ ಮಾಡಿ. ಆಗ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಮತಿ ಮೋಹಿನಿ ಅಪ್ಪಾಜಿ ನಾಯಕ್ ಅಂತ, ಅವರನ್ನು ನಾವು ಪ್ರೀತಿಯಿಂದ ಇದು ಆಂಟಿ ಅಂತ ಕರಿತೇವೆ. ಅವರು ನಾನು SSLC ಪಾಸ್ ಆದ ನಂತರ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಬೇಡ, ಶಾಲೆಗೆ ಬಂದು ಚಿತ್ರ ಮಾಡು, ಆಗ ನಿಮಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗ್ತದೆ ಅಂತ ಹೇಳಿ ಅವರು ಪುನಃ ಕಳಿಸಿ ನನ್ನ ಚಿತ್ರ ಮಾಡುವಾಗಿ ಮಾಡಿದ್ರು ಸರ್. ಈಗ ನಿಮ್ಮ ಕೈಕಾಲುಗಳು ನೀವು ಹೇಳಿದಾಗೆ ಕೇಳ್ತಾ ಇಲ್ಲ. ಇದು ಹುಟ್ಟುವಾಗಲೇ ಆ ರೀತಿ ಆಗಿತ್ತು ಅಥವಾ ನಂತರ ಏನಾದರೂ ಘಟನೆಗಳಿಂದ ಈ ರೀತಿ ಆಗಿದೆಯಾ? ಅಂದರೆ ಸಣ್ಣ 1 ವರ್ಷದಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಂತೆ, ಸಣ್ಣ ಮಗು ಇರುವಾಗ ಗೊತ್ತಾಗ್ತಿರ್ಲಿಲ್ಲ. ಮತ್ತು ನಾನು ನಡೆಯುವ ಪ್ರಯಾಣಕ್ಕೆ ನಡೆಯದಿರುವಾಗ ಸ್ವಲ್ಪ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಅಪ್ಪ ಅಮ್ಮ. ನೀವು ಕಲಿತದ್ದೆಲ್ಲ ಎಲ್ಲಿ ಕಲಿತ್ರಿ? ಮಂಗಳಜ್ಯೋತಿ ಸಮಗ್ರ ಶಾಲೆ ವಾಮಂಜೂರಲ್ಲಿ. ಅಂದರೆ ಇಲ್ಲಿ ಹತ್ತಿರದ ಶಾಲೆಯಲ್ಲೆಲ್ಲ ನಾನು ಕೇಳುವಾಗ ಅವರು ತಗೊಳ್ಳಿಲ್ಲ, ನಾನು ಡಿಸೇಬಲ್ ಅಂತ, ಬೇರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ನಾನು ತಗೊಳ್ಳಿಲ್ಲ. ಆಗ ಅಲ್ಲಿ 1983ರಲ್ಲಿ ಅಲ್ಲಿ ವಾಮಂಜೂರಲ್ಲಿ ಮಂಗಳಜ್ಯೋತಿ ಸಮಗ್ರ ಶಾಲೆ ಅಂತ ಶುರು ಆಯಿತು. ಅಲ್ಲಿಗೆ ನನ್ನನ್ನು ಹುಡುಕಿ, ಅಂದರೆ ಹೀಗೆ ಡಿಸೇಬಲ್ ಮಕ್ಕಳು ಯಾರು ಇದ್ದಾರೆ ಅಂತ ಹುಡುಕಿಕೊಂಡು ಬಂದರೆ ಮನೆ ಪಕ್ಕದವರ ಹತ್ರ ಎಲ್ಲ ಕೇಳಿದ್ರಂತೆ. ಹಾಗೆ ಅವರು ಕೇಳಿ ಅವರ ಹೇಳಿ ನಮ್ಮನ್ನು ಅಲ್ಲಿಗೆ ಹೋಗುವಾಗೆ ಆಯಿತು. ತಾವು ಚಿತ್ರಕಲೆಯನ್ನು ಯಾವಾಗ ಆರಂಭಿಸಿದ್ರಿ? ಶಾಲೆಯಲ್ಲಿ ರೆಕಾರ್ಡ್ ಬರೆಯುವಾಗ? ಹೌದು, ಶಾಲೆಯಲ್ಲಿ ಸೈನ್ಸ್ ರೆಕಾರ್ಡ್ ಮಾಡಲಿಕ್ಕೆ ಇರ್ತದಲ್ಲ, ಆಗ ಅದನ್ನು ನಾನೇ ಮಾಡ್ತಿದ್ದೆ. ಅಲ್ಲಿವರೆಗೆ ಗೊತ್ತಿರಲಿಲ್ಲ ನಿಮ್ಮಲ್ಲಿ ಒಂದು ಚಿತ್ರ ಕಲಾವಿದ ಒಬ್ಬ ಇದ್ದ? ಅಂದರೆ ಸಣ್ಣ ಸಣ್ಣ ಇದು ಚಿಟ್ಟೆ ಹೂ ಅಂಥದ್ದೆಲ್ಲ ಮಾಡ್ತಿದ್ದೆ ನಾನು ಸಣ್ಣದಿರುವಾಗ. ಅಂದರೆ ಒಂದು ಸ್ವಲ್ಪ ಚಿಕ್ಕಿರ್ತದಲ್ಲ ಸರ್, ಇದು ಕ್ಲಾಸಲ್ಲಿ ಡ್ರಾಯಿಂಗ್ ಕ್ಲಾಸ್ ಅಂತ ಇರ್ತದಲ್ಲ, ಅದರಲ್ಲಿ ನಾನು ಚಿತ್ರ ಎಲ್ಲ ಮಾಡ್ತಿದ್ದೆ. ಅದನ್ನು ನೋಡ್ತಿದ್ರು ನಮ್ಮ ಟೀಚರ್ನವರು, ನಮ್ಮ ಆಂಟಿಯವರೆಲ್ಲ ನೋಡಿ ತುಂಬ ಸಂತೋಷ ಪಡ್ತಿದ್ರು ಅವರು. ಚಿತ್ರಕಲೆಯಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ನಿಮಗೆ ಖುಷಿ ಕೊಡುವಂತಹ ವಿಭಾಗ? ನನಗೆ ಇದು ವಾಟರ್ ಕಲರ್, ಅದರಲ್ಲಿ ಕೂಡ ಗಣಪತಿ ಮತ್ತು ಸೀನರಿ ಅಂದರೆ ನನಗೆ ತುಂಬ ಇಷ್ಟ. ಅಂದರೆ ಗಣಪತಿ ದೇವರೇ ನನಗೆ ಇಷ್ಟ ಸಣ್ಣದಿಂದ. ಬಹುಶಃ ಹೆಚ್ಚಿನ ಕಲಾವಿದರು ಅಥವಾ ವಿಶೇಷವಾಗಿ ಚಿತ್ರ ಕಲಾವಿದರು ಮೊದಲು ಬಿಡಿಸುವುದೇ ಗಣೇಶ. ಅಂದರೆ ಬರಲಿರುವಂತಹ ವಿಘ್ನಗಳಿದ್ರೆ ಅದನ್ನೆಲ್ಲ ದೂರ ಮಾಡುವಂಥ ಗಣಪತಿ ಯಾವ ಭಂಗಿಯಲ್ಲಿ ಕೂಡ ಮಾಡ್ಬೋದು. ಅಂದರೆ ತುಂಬ ಇದು ಸಿಗ್ತದೆ ಅದನ್ನು ಮಾಡಲಿಕ್ಕೆ. ಈಗ ಆರಂಭದಲ್ಲಿ ನಿಮಗೆ ಚಿತ್ರದಲ್ಲಿ ಗುರುಗಳು ಅಂತಲೇ ಹೇಳ್ಬೋದು, ಹಾಗಲ್ಲ ಹೀಗೆ ಮಾಡಬೇಕಂತ ಮೊದಲು ಹೇಳಿಕೊಟ್ಟವ್ರು ಯಾರು? ಅವರು ನಮ್ಮ ಶಾಲೆಯ ಶಿಕ್ಷಕಿ, ಚಿತ್ರಕಲಾ ಶಿಕ್ಷಕಿ, ಅವರು ಶಾಲಿನಿ ಟೀಚರ್ ಅಂತ, ಅವರು ತುಂಬ ಚೆಂದ ಮಾಡಿ ಕಳಿಸ್ತಾರೆ. ಅವರದ್ದು ನನಗೆ ಅಂದರೆ ಸ್ಟಾರ್ಟಿಂಗ್ ಕೂಡ ಅವರೇ, ಲಾಸ್ಟ್ ಕೂಡ ಅವರೇ. ಆದರೆ ನಿಮಗೆ ಎಲ್ಲರ ಹಾಗೆ ಚಿತ್ರವನ್ನು ಮಾಡುವ ಹಾಗಿಲ್ಲ. ಕೈಯನ್ನು ಊರಿಕೊಂಡು ಒಂದು ಕೈಯನ್ನು ಮತ್ತೊಂದು ಕೈಯಲ್ಲಿ ಬಹಳ ಕಷ್ಟಪಟ್ಟು ಚಿತ್ರ ಬಿಡಿಸಬೇಕು, ತುಂಬ ಕಷ್ಟ ಆಗುತ್ತೆ. ನಾನು ಸಣ್ಣದಿಂದ ಇದು ನೋಟ್ಸ್ ಎಲ್ಲ ಬರೀತಿದ್ದದೇ ಹಾಗೆ ಸರ್. ಇದು ಎಡ ಕೈಯಲ್ಲಿ ಪೆನ್ಸಿಲ್ ಹಿಡಿದುಕೊಂಡು ಇದು ಕಲ್ಲಕ್ಕೆ ಸಪೋರ್ಟ್ ಕೊಟ್ಟು ನಾನು ಬರೆಯೋದು, ಅದೇ ರೀತಿ ಚಿತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ನನಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಬರೆಯೋದಾದರೂ ಬರೀಬೋದು, ಆದರೆ ಚಿತ್ರ ಮಾಡುವಾಗ ಒಂದು ಬಣ್ಣ ಇನ್ನೊಂದು ಬಣ್ಣಕ್ಕೆ ತಾಗಿದರೆ ಅದು ಚಿತ್ರವೇ ಹಾಳಾಗಿಬಿಡ್ತದೆ. ಹಾಗಾಗಿ ಅದೇ ಇದು ಕಲ್ಲಕ್ಕೆ ಸಪೋರ್ಟ್ ಕೊಡ್ತೇನಲ್ಲ, ಇದು ಖಾಲಿ ಕೈಯಲ್ಲಿ ನಂಗೆ ಕಂಟ್ರೋಲ್ ಸಿಗೋದಿಲ್ಲ.
ಹಾಗೆ ಎಲ್ಲಕ್ಕೆ ಸಪೋರ್ಟ್ ಕೊಟ್ಟು ಅದನ್ನು ಆ ಸಹಾಯದಿಂದ ಮಾಡ್ತೇನೆ ನಾನು. ಈಗ ನಿಮಗೆ ಬಣ್ಣಗಳನ್ನು ಮಿಶ್ರಣ ಮಾಡೋದಕ್ಕಿರ್ಬೋದು ಅಥವಾ ಪುಸ್ತಕಗಳನ್ನು ಹಾಳೆಗಳನ್ನು ತರೋದಕ್ಕೆ ಯಾರು ಸಹಾಯ ಮಾಡೋದು? ಅಂದರೆ ಶಾಲೆಯಲ್ಲಿ ಟೀಚರ್ನವರಾಗಲಿ ಅಂದರೆ ಯಾರು ಕೂಡ ಮಾಡ್ತಾರೆ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಹೆಡ್ಡಿನವರು ಕೂಡ ನನಗೆ ಹೆಲ್ಪ್ ಮಾಡಿ ಬರ್ತಾರೆ ಸರ್. ಅಂದರೆ ನನಗೆ ಅದು ತೊಂದರೆ ಅಂತ ಅನಿಸಲೇ ಇಲ್ಲ ಇಷ್ಟು ತನಕ. ಇದು ಮನೆಯಲ್ಲಿ ಕೂಡ ಹಾಗೆ ನನಗೆ ಎಂತ ಬೇಕಾದರೂ ಕೂಡ ಮಾಡಿಕೊಡ್ತಾರೆ. ಅವರಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಬಂದು ನನಗೆ ಹೆಲ್ಪ್ ಮಾಡಿ ಹೋಗ್ತಾರೆ. ವಾಸ್ತವವಾಗಿ ಈ ಕಾರ್ಯಕ್ರಮದ ಹೆಸರು ಕರುಣಾಳು ಬಾಬೆಳಕೆ ಅಂತ. ಅಂದರೆ ಒಬ್ಬ ಅದ್ಭುತ ಪ್ರತಿಭೆ ಇದ್ದಾರೆ, ಜನರ ಸಹಕಾರ ಬೇಕು. ಯಾವುದೇ ಒಂದು ಸಾಹಿತ್ಯ ಪ್ರಕಾರ ಕೂಡ ಬೆಳಗಬೇಕಾದ್ರೆ ಸಹೃದಯ ಇರಬೇಕು. ಹಾಗೆ ನಿಮ್ಮ ಕಲೆಯನ್ನು ಆರಾಧಿಸುವಂತಹ ಕಲಾ ರಸಿಕರ ಅಗತ್ಯ ಇದೆ. ಹಾಗಾಗಿ ಈ ಕಲಾ ಬದುಕಿನಲ್ಲಿ ನೀವು ಪಟ್ಟಂತಹ ಶ್ರಮ ಏನು? ಶ್ರಮ ಅಂದರೆ ನನಗೆ ನನ್ನಷ್ಟಿಗೆ ಹೋಗಿ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ಕೈಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನೊಬ್ಬರ ಸಹಾಯದಿಂದಲೇ ನಾನು ಇಷ್ಟು ತನಕ ಮಾಡಿ, ಅಂದರೆ ಒಂದು ಸೂಜಿ ಕೂಡ ತೀಡಬೇಕಾದ್ರೂ ನನಗೆ ಯಾರಾದರೂ ಹೆಲ್ಪ್ ಬೇಕು. ಹಾಗೆ ಎಲ್ಲರೂ ನನಗೆ ಮನೆಯವರಾಗಲಿ ಶಾಲೆಯವರಾಗಲಿ ಮತ್ತು ಸಮಾಜದವರಾಗಲಿ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಅದ್ರ ಬಗ್ಗೆ ನನಗೆ ಏನು ಹೇಳುವಾಗಿ ಕೂಡ ಇಲ್ಲ. ಮತ್ತು ಸುಜಿ ಆಂಟಿ ಅಂತ ಅವರು ಕೂಡ ತುಂಬ ನನಗೆ ನನ್ನ ಶಾಲೆಗೆ ಬಂದರೆ ನನ್ನ ಹತ್ರ ಒಂದು ಮಾತಾಡಿ ನನ್ನ ಪೇಂಟಿಂಗ್ಸ್ ಎಲ್ಲ ಕರೀರಿಸಿ ತುಂಬ ಪ್ರೋತ್ಸಾಹ ನೀಡ್ತಾರೆ ಅವರು. ನಡೀಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಹಾಗಾಗಿ ಅಲ್ಲಿ ವಾಮಂಜೂರಿನ ಆ ಶಾಲೆಗೆ ಹೇಗೆ ಕರ್ಕೊಂಡು ಹೋಗ್ತಾಯಿದ್ರು? ಯಾರು ಕರ್ಕೊಂಡು ಹೋಗ್ತಾಯಿದ್ರು ಶಾಲೆಗೆ? ಹೋಗ್ಲಿಕ್ಕೆ ಆಗ್ತದೆ ನಿಮಗೆ? ಶಾಲೆಗೆ ಸ್ಕೂಲ್ ಬಸ್ ಇದೆ ಸರ್. ಸ್ಕೂಲ್ ಬಸ್ ತನಕ ನನ್ನ ಅಣ್ಣ ಸ್ಕೂಲ್ ರವಿಚಂದ್ರ ಭಟ್ ಅವ್ರು ಬಿಡ್ತಾರೆ. ಮತ್ತು ಸಂಜೆ ಕೂಡ ಎಷ್ಟು ಕೆಲಸ ಇದ್ದರೂ ಅದೇ ಟೈಮಿಗೆ ಬಂದು ಅಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾರೆ. ಅಂದರೆ ಬಸ್ ಒಮ್ಮೊಮ್ಮೆ ಸ್ವಲ್ಪ ಲೇಟ್ ಆಗಿ ಬ್ಲಾಕ್ ಎಲ್ಲ ಇದ್ದರೆ ಒಂದು ಅರ್ಧ ಗಂಟೆ ಲೇಟ್ ಆಗೋದು ಕೂಡ ಉಂಟು. ಆಗ ಸಣ್ಣ ಅಲ್ಲಿ ನಿಂತು ಕಾದ್ಕೊಂಡು ಬರ್ತಾರೆ. ಈಗ ಒಂದು ಚಿತ್ರ ಬಿಡಿಸಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗ್ತದೆ? ಅಂದರೆ ಅದು ಸಮಯ ಅಂದರೆ ನಾನು ಸ್ವಲ್ಪ ಸ್ಲೋ ಫಾಸ್ಟ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಅದು ಸೈಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಚಿಕ್ಕ ಗ್ರೀಟಿಂಗ್ ಕಾರ್ಡೆಲ್ಲ ಆದರೆ 1-2 ದಿವಸದಲ್ಲಿ ಆಗ್ತದೆ. ಮತ್ತು ದೊಡ್ಡ ಪೇಂಟ್ 1 ವಾರ 2 ವಾರ ಹಾಗೆ ಎಷ್ಟು ಸಮಯ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲು ಯಾವ ವಿಚಾರವನ್ನು ತಾವು ಗಣನೆಗೆ ತಗೊಳ್ಬೇಕು? ಒಂದು ಚಿತ್ರವನ್ನು ಮಾಡಬೇಕು, ಪ್ರಕೃತಿಯ ಚಿತ್ರ ಇರ್ಬೋದು ಅಥವಾ ಮುಖ ಭಾವದ ಚಿತ್ರಗಳಿರ್ಬೋದು. ಅದೇ ಮುಖದ ಚಿತ್ರ ನಾವು ನೋಡಿಯೇ ಮಾಡಬೇಕಲ್ವ. ಮತ್ತು ಪ್ರಕೃತಿದಲ್ಲದೆ ಈಗ ಇದು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಬೇಡ ಹಾಗೆ ಸಹ ಮಾಡ್ತೀನಿ. ಮತ್ತು ನನ್ನ ಓನ್ ಕೂಡ ಮಾಡ್ತೀನಿ. ಅಂದರೆ ಹೀಗೆ ಮಾಡ್ಬೋದು ಅಂತ ಇನ್ವೆನ್ಷನ್ ಮಾಡಿ ಹಾಗೆ ಸಹ ಮಾಡ್ತೇನೆ. ಯಾವತ್ತಾದರೂ ಇನ್ನು ನೋವುಗಳನ್ನು ಅಥವಾ ಭಾವನೆಗಳನ್ನು ಚಿತ್ರದಲ್ಲಿ ಅಭಿವ್ಯಕ್ತ ಮಾಡಿದ್ದೀರಾ? ಅದನ್ನು ತೋರಿಸಿದ್ದೀರಾ? ಚಿತ್ರದಲ್ಲಿ ಹಾಗೆ ಬಹಳಷ್ಟು ಕಲಾವಿದರಿದ್ದಾರೆ, ಅವರ ನೋವುಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ನಾನು ಮಾಡಲಿಲ್ಲ ಸರ್. ಅದೇ ರೀತಿ ನಿಮಗೆ ಬೇರೆ ಯಾರು ಸಹಕಾರವನ್ನು ನೀಡಿದ್ದಾರೆ ಈ ಕಲಾ ಬದುಕಿನಲ್ಲಿ? ಅಂದರೆ ನನಗೆ ನನ್ನನ್ನು ಗೊತ್ತಿದ್ದವರೆಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ಅಂದರೆ ಯಾರನ್ನು ಕೂಡ ನಾನು ಹೇಳುವಾಗಿಲ್ಲ. ಅಂದರೆ ನನ್ನನ್ನು ನೋಡಿಯೇ ಎಲ್ಲ ಸಹ ತುಂಬ ಪ್ರೀತಿ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಎಲ್ಲ ಮಾಡ್ತಾರೆ ನನಗೆ. ಈಗ ಇದಕ್ಕೆ ಬೇಕಾಗುವಂಥ ಪರಿಕರಗಳು, ಬಣ್ಣ ಇರ್ಬೋದು, ಹಾಳೆ ಇರ್ಬೋದು, ಅಥವಾ ಬೇರೆ ಬೇರೆ ಸಾಧನಗಳು ಬೇಕಾಗ್ತದೆ, ಅದನ್ನು ತರೋದು ಯಾರು? ಅದು ಶಾಲೆಯಿಂದ ಕೊಡ್ತಾರೆ ನಮಗೆ. ಈಗ ನನಗೆ ಶಾಲೆಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಅಣ್ಣನಿಗೆ ಕೆಲಸ ಇರ್ತದೆ ಅಥವಾ ಅನೇಕ ಕಾರಣಗಳಿಂದ ನನಗೆ ಹೋಗ್ಲಿಕ್ಕೆ ಕಷ್ಟ. ಈಗ ಶಾಲೆಯಿಂದ ನನಗೆ ಪೇಪರ್ಸ್ ಪೇಂಟಿಂಗ್ಸ್ ಎಲ್ಲ ತಂದು ಕೊಡ್ತಾರೆ, ಪೇಂಟ್ ಎಲ್ಲ ತಂದು ಕೊಡ್ತಾರೆ. ಅದನ್ನು ನಾನು ಮನೆಯಲ್ಲಿ ಕೂತು ಮಾಡಿದಾಗ ಅವರಿಗೆ ಆದಾಗ ನನಗೆ ಫೋನ್ ಮಾಡಿದರೆ ಅವ್ರು ಪುನಃ ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಯಾವೆಲ್ಲ ರೀತಿಯ ಚಿತ್ರಗಳನ್ನು ಮಾಡ್ತಾರೆ? ಒಂದು ಪ್ರಕೃತಿಯ ಚಿತ್ರಗಳು, ವಾಟರ್ ಕಲರ್, ಮೆಮೊರಿ ಡ್ರಾಯಿಂಗ್ಸ್ ಮಾಡ್ತೀನಿ, ಮತ್ತು ಪೆನ್ಸಿಲ್ ಶೇಡಿಂಗ್, ಮತ್ತು ಫ್ಯಾಬ್ರಿಕ್ ಅಂದರೆ ಇದು ಬಟ್ಟೆಯಲ್ಲಿ ಮಾಡುವಂಥದ್ದು. ಕ್ಯಾರಿಕೇಚರ್ಗಳನ್ನೆಲ್ಲ ಮಾಡ್ತೀರಾ? ಕ್ಯಾರಿಕೇಚರ್ ಅದೆಲ್ಲ ಏಕರೇಖಾ ಚಿತ್ರಗಳು ಅದೆಲ್ಲ ಮಾಡ್ತೀನಿ ಸರ್. ಮತ್ತು ಫ್ಯಾಬ್ರಿಕ್ ಅಂದರೆ ಇದು ಬಟ್ಟೆಯಲ್ಲಿ ಮಾಡುವಂಥದ್ದು, ಅದು ಇದು ಟೇಬಲ್ ಕ್ಲಾತ್ ಅಂಥದ್ದೆಲ್ಲ ಮಾಡ್ತೀನಿ. ಮತ್ತು ಇದು ಗ್ಲಾಸ್ ಪೇಂಟಿಂಗ್ ಮಾಡ್ತಿದ್ದೆ. ಗ್ಲಾಸ್ ಪೇಂಟಿಂಗ್ಗೆ ಸ್ವಲ್ಪ ಕಡಿಮೆ ಮಾಡ್ತೀನಿ. ಮತ್ತು ಇದು ಸೀನರಿ ಜಾಸ್ತಿ ಮಾಡ್ತೇನೆ ನನಗೆ, ಇದು ವಾಟರ್ ಕಲರ್ ಎಲ್ಲ. ಹೇಳಿ ನಿಮ್ಮ ಮನೆಯವರ ಬಗ್ಗೆ, ಅಪ್ಪ ಅಮ್ಮ ಅಣ್ಣ. ಅಪ್ಪ ಅಡಿಗೆ ಕೆಲಸ ಮಾಡ್ತಿದ್ರು. ಅಂದರೆ ಸಣ್ಣದಿರುವಾಗ ಅಪ್ಪವೇ ನನಗೆ ಎಲ್ಲ ಇದು ಮಾಡಿ ತಂದು ಕೊಡೋದಾಗ ಅಥವಾ ಕದ್ದುಕೊಂಡು ಹೋಗೋದಾಗ ಎಲ್ಲ ಅಪ್ಪ ಮಾಡಿದ್ರು. ಅಣ್ಣ ಸ್ವಲ್ಪ ದೊಡ್ಡದಾದ ಮೇಲೆ ಅಣ್ಣ ಮಾಡಲಿಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದರು. ಅಪ್ಪನಿಗೆ ಇದು ಕುಕ್ ಮಾಡ್ತಿದ್ರು, ಅಡಿಗೆ ಕೆಲಸ ಮಾಡ್ತಿದ್ರು. ಮತ್ತು ಅಮ್ಮನಿಗೆ ಇದು ಮನೆಗೆ ಅಂದರೆ ನನ್ನ ವೈಯಕ್ತಿಕ ಇದಕ್ಕೆಲ್ಲ ಹೆಲ್ಪ್ ಮಾಡೋದು ಅಮ್ಮ.
ಇಷ್ಟು ಸಣ್ಣದಿಂದ ಕೂಡ ಇಷ್ಟು ಕೊಂಡು ಅವರೇ ಮಾಡ್ತಾರೆ, ಮತ್ತು ಅದು ಅತಿ ಕೂಡ ಹೆಲ್ಪ್ ಮಾಡ್ತಾರೆ ನನಗೆ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ. ಈಗ ನಿಮ್ಮ ದೈಹಿಕ ಸಮಸ್ಯೆಗಳೇನಿದೆ ಅದು ಸರಿಯಾಗುವ ಸಾಧ್ಯತೆಗಳೇನಾದರೂ ಇದೆಯಾ? ವೈದ್ಯರು ಏನು ಹೇಳಿದ್ದಾರೆ? ಅದು ಅಂದರೆ ತುಂಬ ಒಂದು ವೇಳೆ ಏನಾದರೂ ಖರ್ಚು ಮಾಡುವುದಕ್ಕೆ ಜನ ಮುಂದೆ ಬಂದರೆ? ತುಂಬ ಮದ್ದು ಮಾಡಿದ್ದಾರೆ ನನಗೆ, ಸಣ್ಣದಿರುವ ಕೂಡ ಎಣ್ಣೆ ಹಾಕೋದಾಗಲಿ ಅಥವಾ ಸೂಜಿ ಚಿಕಿತ್ಸೆ ಅಂತ ಮಾಡ್ತಾರಲ್ಲ ಸರ್, ಗೊತ್ತಾ? ಅದು ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ, ಯಾವುದೇ ಕೂಡ ನನಗೆ ಆಗಲಿಲ್ಲ. ಯಾರಾದರೂ ವೈದ್ಯರುಗಳು ಭರವಸೆನ ಕೊಟ್ಟಿದ್ದಾರೆ ಇಷ್ಟು ಖರ್ಚು ಮಾಡಿದರೆ ಈ ರೀತಿಯ ಶಸ್ತ್ರಕ್ರಿಯೆಯನ್ನು ಮಾಡಿದರೆ ಏನಾದರೂ ಸಾಧ್ಯ? ಅದು ಮಣಿಪಾಲದಲ್ಲಿ ಒಮ್ಮೆ ಅಡ್ಮಿಟ್ ಆಗಿದೆ, 1 ವಾರ ಇದ್ದೆ ಅಲ್ಲಿ. ಅಲ್ಲಿ ಒಂದು 16,000 ಒಂದು ಇಂಜೆಕ್ಷನ್ ಕೊಟ್ಟಿದ್ದರು, ಅದರಲ್ಲಿ ಸರಿ ಆಗ್ಬೋದು ಅಂತ. ಅಂದರೆ ಅವರಿಗೆ ಸರಿ ಕನ್ಫರ್ಮ್ ಇರಲಿಲ್ಲ, ಅದಾದರೂ ಕೂಡ ಸರಿ ಆಗಲಿಲ್ಲ. ಆದರೆ ನಿಮಗೆ ಬಹಳಷ್ಟು ಕಡೆಗಳಲ್ಲಿ ಸಮ್ಮಾನಗಳನ್ನು ಮಾಡಲಾಗಿದೆ, ವಿಶೇಷವಾಗಿ ನೆನಪಿನಲ್ಲಿ ಉಳಿಯುವಂತಹ ಸಮ್ಮಾನಗಳು ಅಂದರೆ ತುಂಬ ಕಡೆ ಆಗಿದೆ ಸರ್. ನನಗೆ ಒಂದು 30-35 ಕಡೆ ಆಗಿರ್ಬೋದು. ಹಾಗೆ ಇದು ರಾಗ ತರಂಗ, ಇದು ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, ಮತ್ತು ಜೇಸಿಸ್, ಹಾಗೆ ತುಂಬ ಕಡೆ ಆಗಿದೆ ನನಗೆ. ಇದು ನಮ್ಮ ಕುಡ್ಲ ಅಲ್ಲಿ ಗೂಡುದೀಪ ಸ್ಪರ್ಧೆ ಆಗ್ತದಲ್ಲ, ಹಾಗಾಗಿದೆ. ನಿಮಗೆ ತುಂಬ ಖುಷಿ ಕೊಟ್ಟ ನಿಮ್ಮ ಕಲಾಕೃತಿ ಯಾವುದು? ಇದು ನಾನೇ ಮಾಡಿದಂತ ನಿಮಗೆ ಅನಿಸಿದ್ದು ಯಾವತ್ತಾದರೂ? ಅದು ಅಂದರೆ ಎಲ್ಲವೂ ನನಗೆ ಇಷ್ಟವೇ ಸರ್. ಒಂದು ತಾಯಿ ಹತ್ರ ನಿಮ್ಮ ಯಾರ ಮಗ ನಿಮಗೆ ಇಷ್ಟ ಅಂತ ಕೇಳಿದರೆ ಎಷ್ಟು ಕಷ್ಟ, ಅದೇ ರೀತಿ ಹೌದೌದು, ಅದೇ ರೀತಿ ಕಷ್ಟ ಆಗ್ಬೋದು. ಹೌದು. ಅದೇ ರೀತಿ ನಿಮಗೆ ತುಂಬ ಪ್ರೇರಣೆ ಕೊಟ್ಟಂಥ ಕಲಾವಿದ ಯಾರು? ಕಲಾವಿದರು ಹೌದು. ಈಗ ಕೆಲವರಿಗೆ ರವಿ ವರ್ಮ ಇರ್ಬೋದು, ರವಿ ವರ್ಮ ಮತ್ತು ಚಿತ್ರಮಿತ್ರ ಅಂತ ಗೊತ್ತಾ ಸರ್? ಅವರು ನನಗೆ ತುಂಬ ಕ್ಲೋಸ್ ಇದ್ದಾರೆ ಸರ್. ಈಗ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಮತ್ತು ನಾನು ಎತ್ತಿಕೊಂಡು ಕೂಡ ಹೋಗಿದ್ದಾರೆ ಅವರು. ಆವತ್ತೊಮ್ಮೆ ಅಣ್ಣನಿಗೆ ಇದಿತ್ತು, ಪ್ರಾಬ್ಲಮ್ ಇತ್ತು, ಬರಲಿಕ್ಕಾಗಲಿಲ್ಲ. ಆಗ ಅವರೇ ನನ್ನನ್ನು ಮನೆಗೆ ಬಿಟ್ಟು ಎಲ್ಲ ಮಾಡಿದ್ದಾರೆ. ಚಿತ್ರಮಿತ್ರರನ್ನು ಕೂಡ ನಾನು ಸಂದರ್ಶನ ಮಾಡಿದ್ದೇನೆ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ವೀಣಾ ಶ್ರೀನಿವಾಸ್ ಅಂತ ಗೊತ್ತಿದೆ. ಅವರು ಕೂಡ ತುಂಬ ನನ್ನದು, ಅವರ ನನ್ನ ಅಕ್ಕ ಅಂತವೇ ಕರೆಯೋದು, ಇವರ ಚಿತ್ರಮಿತ್ರರನ್ನು ಕೂಡ ಅಣ್ಣ ಅಂತವೇ ಕರೆಯೋದು ನಾನು. ಈ ಸಂದರ್ಭದಲ್ಲಿ ಯಾರಿಗಾದರೂ ನಿಮಗೆ ಉಪಕಾರ ಸ್ಮರಣೆಯನ್ನು ಮಾಡಬೇಕಂತಿದ್ರೆ ಯಾರಿಗೆ ಮಾಡ್ತಾರೆ? ಅಂದರೆ ಉಪಕಾರ ಸ್ಮರಣೆ ಅಂದರೆ ಅದು ಯಾರನ್ನು ಬಿಡುವಾಗಿಲ್ಲ, ಎಲ್ಲರಿಗೂ ನಾನು ಮಾಡಬೇಕಾದದ್ದು. ಅಂದರೆ ನನಗೆ ಇದು ಋಣ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿದ್ದೇನೆ ನಾನು. ಈಗ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆಯಾ? ವಿಶೇಷ ಸಾಮರ್ಥ್ಯದವರಿಗೆ ಸಿಗುವ? ಹೌದು ಸರ್, 1,400 ರೂಪಾಯಿ ಅದು ಬರ್ತದೆ ನನಗೆ. ಇಲ್ಲ, ಬೇರೆ ಬರೋದಿಲ್ಲ. ಅದು ಬಿಟ್ಟರೆ ಬೇರೆ ಆದಾಯದ ಮೂಲ ಇಲ್ಲ? ಇಲ್ಲ, ಅಂದರೆ ಅಮ್ಮನಿಗೆ ಮತ್ತೆ ಅದು ಪೋಷಣ ಭತ್ಯೆ ಅಂತ ಬರ್ತದಲ್ಲ, 6,000 ಅದೊಂದು ಬರ್ತದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರು ನಿಮಗೆ ಆಧಾರ ಅಂತ ಬೇರೆ ಇಲ್ಲ? ಸರಿ, ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ನೋಡುವಂತಹ ವೀಕ್ಷಕರಲ್ಲಿ ಏನು ಕೇಳೋದಕ್ಕೆ ಬಯಸ್ತಿರ್ತಾವೆ? ವೀಕ್ಷಕರಿಗೆ ಎಲ್ಲ ನನಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಸರ್. ಮತ್ತು ಸುಜಯ್ ಆಂಟಿಗೆ ಧನ್ಯವಾದ ಹೇಳಲಿಕ್ಕೆ ಕಾಣ್ತದೆ. ಅವ್ರ ಹತ್ರ ನಾನು ಎಷ್ಟು ಬೇಡ ಹೇಳಿದ್ರು ಅವರು ಕೇಳಲಿಲ್ಲ. ಇಲ್ಲ, ನಾನು ಬರ್ತೇವೆ, ನಾನು ಎಲ್ಲರನ್ನು ಕರ್ಕೊಂಡು ಬರ್ತೇವೆ ಅಂತೇಳಿ ಅವ್ರು ಕರ್ಕೊಂಡು ಬಂದಿದ್ದಾರೆ ಇವತ್ತು. ಈಗ ಕೆಲವರಿಗೆ ಈ ಒಂದು ಕಾರ್ಯಕ್ರಮ ನೋಡುವಾಗ ಅನಿಸ್ಬೋದು, ಅವರು ಏನಾದರೂ ಚಿತ್ರಗಳನ್ನು ಮಾಡಿದ್ದರೆ ನಾವು ಖರೀದಿ ಮಾಡ್ಬೋದು, ನೀವು ಮಾಡ್ತೀರಾ? ಅಥವಾ ಮಾಡಿಟ್ಟದ್ದು ಚಿತ್ರಗಳು ಎಷ್ಟಿದೆ ಸರ್? ಅಂದರೆ ಸ್ವಲ್ಪ ಟೈಮ್ ಬೇಕು ಸರ್ ನನಗೆ, ಕೊಡಲೇ ಆಗೋದಿಲ್ಲ. ಟೈಮ್ ಕೊಟ್ಟರೆ ಮಾಡಿಕೊಡ್ಬೋದು ನನಗೆ. ಹಾಗೆ ಈಗ ಮಾಡಿಟ್ಟಿರುವಂಥ ಚಿತ್ರಗಳು ಸುಮಾರು ಎಷ್ಟಿದೆ? ಅದು ಅಂದರೆ ಮನೆ ಈಗ ಉಂಟು, ಅದೆಲ್ಲ ಮೊದಲು ಮಾಡಿದೆ. ಅಂದರೆ ಸೇಲ್ ಇದು ನೆನಪಿಗೆ ಅಂತ ಇಟ್ಕೊಂಡೆ ನಾನು. ಹಾಗೆ ಸ್ಕೂಲಲ್ಲಿ ಇದೆ ಸರ್, ಸ್ಕೂಲಲ್ಲಿ ನಾನು ಮೊನ್ನೆ ಕೂಡ ಕೊಟ್ಟು ಬಂದೆ. ಮೊನ್ನೆ ಹೋಗಿದ್ದೆ ಸ್ಕೂಲಿಗೆ, ಆಗ ಮನೆಯಲ್ಲಿ ಮಾಡಿದ್ದೆಲ್ಲ ತುಂಬ ಕೊಟ್ಟು ಬಂದಿದ್ದೇನೆ ಸ್ಕೂಲಲ್ಲಿ. ಈಗ ಯಾರಾದರೂ ಒಂದು ದೊಡ್ಡ ಮನೆ ಕಟ್ಟಿಸೋರು, ಅವರು ಒಂದು ಒಳ್ಳೆಯ ಕಲಾಕೃತಿಯನ್ನು ಇಡಬೇಕಂತ ಮನಸ್ಸು ಮಾಡಿದರೆ ನೀವು ಮಾಡಿಕೊಡ್ತೀರವ್ರಿಗೆ? ಅದೇ, ಸ್ವಲ್ಪ ಟೈಮ್ ಕೊಡಬೇಕು ನನಗೆ, ಕೊಡಲಾಗೋದಿಲ್ಲ. ಟೈಮ್ ಕೊಟ್ಟೆ ಮಾಡಿಕೊಡ್ಬೋದು. ಸರಿ ಅಮ್ಮ, ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ನಿಮ್ಮ ಕಲಾ ಬದುಕು ಭಾಳ ಎತ್ತರಕ್ಕೆ ಮುಟ್ಲಿ, ಕಲಾ ಮಾತಿ ನಿಮಗೆ ಸದಾ ಆಶೀರ್ವದಿಸಲಿ ಎನ್ನುವ ಆಶಯದೊಂದಿಗೆ, ಅದೇ ರೀತಿ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಕೊಡುವ ಒಂದು ವಿನಂತಿ, ಒಬ್ಬ ಒಳ್ಳೆಯ ಕಲಾವಿದ ಇದ್ದಾರೆ, ಭಾಳ ಕಷ್ಟಪಟ್ಟು ಚಿತ್ರಗಳನ್ನು ಮಾಡ್ತಿದ್ದಾರೆ. ತಾವು ಗಮನಿಸಿದ್ದೀರಿ ಎಷ್ಟೊಂದು ಕಷ್ಟಪಟ್ಟು ಚಿತ್ರಗಳನ್ನು ಮಾಡ್ತಾರೆ. ಅವರ ಆ ಶ್ರಮಕ್ಕೆ ಒಂದು ಸಾರ್ಥಕತೆ ಬರಬೇಕಾದ್ರೆ ನಿಮ್ಮ ಎಲ್ಲರ ಒಂದು ಸಹಕಾರ ಬೇಕು. ಸಾಧ್ಯವಾದರೆ ಅವರ ಕಲಾಚಿತ್ರಗಳನ್ನು ಖರೀದಿಸಿ
ಮನೆಯ ಭಿತ್ತಿಗೆ ಅದ್ಭುತವಾದಂಥ ಅಲಂಕಾರಿಕ ಸಾಧನ ಆಗ್ತದೆ ಎನ್ನುವಂತಹ ವಿಶ್ವಾಸದೊಂದಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸ್ತಿದ್ದಾರೆ. ಸರ್ ನಿಮಗೆ ಕೂಡ ಧನ್ಯವಾದಗಳು ಸರ್. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ. ನಮಸ್ಕಾರ, ನಾನು ಸುಜಯ್ ಶೆಟ್ಟಿ ಸುರತ್ಕಲ್ನಿಂದ ಬಂದಿದ್ದೀನಿ. ಈ ಸುಧಾರತ್ನ ಹೇಳಿದ ಹಾಗೆ ಆಕೆ ಒಂದು ರತ್ನನೇ, ಆಕೆ ಸ್ವಾಭಿಮಾನಿ ಕೂಡ. ಏನು ಕಷ್ಟ ಬಂದರೂ ಕೂಡ ನಾವಾಗಿ ಅವಳ ಆ ನಗುವಿನಲ್ಲಿ ಅದನ್ನು ಗುರುತಿಸಿಕೊಳ್ಬೇಕಲ್ಲದೆ ಆಕೆ ಅದನ್ನು ಯಾವತ್ತೂ ಹೇಳಿಕೊಳ್ಳಲಿಲ್ಲ, ಹೇಳಿಕೊಳ್ಳುವುದೂ ಇಲ್ಲ. ನಾನು ಸಂತೋಷವಾಗಿದ್ದೀನಿ ಇಷ್ಟೇ ಆಕೆಯ ಬಾಯಿಂದ ಬರುವಂಥ ವಿಚಾರಗಳು. ಇನ್ನು ಆಕೆಗೆ ಸಹಾಯ ಮಾಡಿದವ್ರ ನೆನಪು ಆಕೆ ಹೇಳ್ತಾಳೆ, ನಾನು ಜೀವನ ಪರ್ಯಂತ ಈ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೌದು, ಆಕೆ ಹೇಳೋದು ಸತ್ಯ. ಯಾಕೆ ಹೇಳಿದರೆ ನಾನು ಅಲ್ಲಿ ಮಂಗಳ ಜ್ಯೋತಿಯಲ್ಲಿ ಹೋದಾಗ ತುಂಬ ಸಲ ಹೋಗ್ತೇನೆ. ಯಾಕೆಂದರೆ ಈ ಮಕ್ಕಳ ಬರ್ತ್ಡೇಯನ್ನು ಅಲ್ಲಿ ಅಂಗವಿಕಲ ಮಕ್ಕಳ ಜೊತೆ ಸರಿಯಾದ ಮಕ್ಕಳನ್ನು ಸೇರಿಸಿ ಆ ಮಕ್ಕಳಿಂದ ಅಂಗವಿಕಲರ ಕೆಲಸವನ್ನು ಮಾಡಿಸುವಂಥ ಒಂದು ಸಂಸ್ಥೆ ಅಂತ ನಾನು ಕಂಡಿದ್ದರೆ ಅದು ಮಂಗಳ ಜ್ಯೋತಿ ಸಂಸ್ಥೆ. ಅಲ್ಲಿ ಕೈಕಾಲಿ ಇಲ್ಲದ ಮಕ್ಕಳು ಇದ್ದಾರೆ, 10, 12, 15 ವರ್ಷದವರು. ಅವರನ್ನು ಆ ಟೈಮಿಗೆ ಕೈಕಾಲು ಸರಿ ಇದ್ದಂಥ ಮಕ್ಕಳು ಆ ಟಾಯ್ಲೆಟಿಗೆ ಕರ್ಕೊಂಡು ಹೋಗೋದು, ಆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಇಂಥದ್ದನ್ನೆಲ್ಲ ಮಾಡಿಸಿ ಆ ಮಕ್ಕಳು ಹೇಳದೆ ಓಡಿಕೊಂಡು ಬಂದು ನೀರು ತರೋದು. ಈ ನಮ್ಮ ಸುಧನಿಗೆ ಕೂಡ ಒಂದು ಲೋಟ ನೀರು ಎತ್ತಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಅವಳ ತಾಯಿ ಅವಳಿಗೆ ಬಂದು ಸಹಾಯ ಮಾಡಬೇಕು. ಒಂದು ಫೋನ್ ಕಾಲ್ ಬಂತು, ಅದು ಬೆಲ್ಲಾಗ್ತಾನೇ ಇರಬೇಕಲ್ಲದೆ ಆಕೆಗೆ ಎತ್ತಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಯಾರು ಇಲ್ಲದಿದ್ದರೆ ಆಕೆ ಫೋನ್ ಎತ್ತು ಅಂತಿಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಈಕೆ ಅಲ್ಲಿ SSLC ಅವರಿಗೆ ಕಲ್ತಿದ್ದಾಳೆ ಮಂಗಳ ಜ್ಯೋತಿಯಲ್ಲಿ. ಅವಳ ಇಂಗ್ಲೀಷ್ ಗ್ರಾಮರನ್ನು ನೋಡಬೇಕು ನೀವು. ಆ ಮೆಸೇಜ್ ಎಲ್ಲ ಇಷ್ಟು ಚೆಂದ ಇರ್ತದೆ ಹೇಳಿದರೆ ಯಾರಿಗಾದರೂ ಕೂಡ ಇಷ್ಟು ಏನಪ್ಪ ಇವಳಲ್ಲಿ ಏನೊಂದು ಪ್ರತಿಭೆ ತುಂಬಿದೆ ಅಂತ ನನಗೆ ಆಶ್ಚರ್ಯ ಆಗಿಬಿಡ್ತದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಅವರು ಮಧ್ಯಮ ವರ್ಗದವರಾದರೂ ಕೂಡ ಅವಳಿಗಾಗಿ ಅವಳ ತಂದೆ ಒಂದು ಕಾರನ್ನು ಪರ್ಚೇಸ್ ಮಾಡಿದ್ದಾರೆ. ಯಾಕೆಂದರೆ ಅವಳನ್ನು ಎತ್ತಿಕೊಂಡು ಮಂಗಳ ಜ್ಯೋತಿಯವರ ಬಸ್ಸಿನವರೆಗೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಆ ಕಾರನ್ನು ಇಟ್ಕೊಂಡು ಅದರಲ್ಲಿ ಎತ್ತಿಕೊಂಡು ಹೋಗಿ ಕಾರಲ್ಲಿಟ್ಟು ಆ ಕಾರಿನಿಂದ ಆ ಬಸ್ಸಿಗೆ ಹಾರಿಸಿ, ಆ ಬಸ್ ಎಷ್ಟು ಎತ್ತರ ಇದೆ ನೋಡಿ, ಎತ್ತಿಕೊಂಡು ಹೋಗಿ ಚಾರಲ್ಲಿ ಕೂತ್ಕೊಳಿಸಬೇಕು. ಅದಕ್ಕೆ ಅವಳು ಯಾವಾಗಲೂ ಹೇಳ್ತಾಳೆ, ನನಗೆ ದೇವರನ್ನು ನಾನು ನನ್ನ ಅಣ್ಣ ಅತ್ತಿಗೆಯಲ್ಲಿ ಕಾಣ್ತೀನಿ ಅಂತ. ಒಂದು ಏನೂ ಈಗ ಅವರಿಗೆ ಅವಳ ತಾಯಿ ಇದ್ದಾರೆ, ಆ ತಾಯಿ ಕೂಡ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಆ ತಾಯಿಯನ್ನಾಗೆ ಕರಿಬೇಕು. ಯಾಕೆಂದರೆ ಈ ಮನೆಯವರಿಗೆ ಒಂದು ಫಂಕ್ಷನು ಅದು ಇದು ಏನೂ ಇಲ್ಲ. ಯಾಕೆಂದರೆ ಇವಳೊಬ್ಬಳು ಇದ್ದಾಳೆ, ತಾಯಿ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಅಡುಗೆ ಮಾಡೋ ಜೊತೆಯಲ್ಲಿ ಅತ್ತಿಗೆ ಭಾರತಿಯನ್ನು ಆಕೆ ಬಹಳ ಪ್ರೀತಿಯಿಂದ ನೆನೆಸ್ಕೊಳ್ತಾಳೆ. ಜೊತೆಗೆ ಆ ಶಾಲೆಯಲ್ಲಿ ಕೂಡ ಒಂದು ನಿರ್ಮಲ ಟೀಚರ್ ಇದ್ದಾರೆ, ಶೀಸ್ ಓವರಾಲ್ ಇನ್ಚಾರ್ಜ್ ಆಗಿದ್ದಾರೆ ಈಗ ಅಲ್ಲಿ. ಮತ್ತು ಜೊತೆಗೆ ಆ ಶಾಲಿನಿ ಟೀಚರ್ ಅಂತ ಯಾವಾಗ ನೋಡಿದ್ರು ನಾನು ಸುಧನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಶಾಲಿನಿ ಶೆಟ್ಟಿ ಟೀಚರ್ ಒಬ್ಬರು ಇದ್ದಾರೆ. ಆಕೆ ಕೂಡ ಆ ನೊಂದ ಆ ಒಂದು ಬದುಕನ್ನು ನೋಡಬೇಕಾದ್ರೆ ನಿಮ್ಮ ಹತ್ರ ಒಂದು ದಯವಿಟ್ಟು ಕಳಕಳಿಯ ವಿನಂತೆ, ಒಮ್ಮೆ ನೀವು ಮಂಗಳ ಜ್ಯೋತಿ ಶಾಲೆಗೆ ಹೋಗಿ ಆ ಅಂಗವಿಕಲ ಪ್ರತಿಯೊಬ್ಬ ಮಕ್ಕಳು ಮತ್ತು ಅವರ ಪೇರೆಂಟ್ಸ್ ಇದ್ದಾರಲ್ಲ ಅವುಗಳ ನೋವುಗಳನ್ನೊಮ್ಮೆ ನೋಡಿಕೊಂಡು ಬನ್ನಿ. ಅಲ್ಲಿ ಒಂದು ಮೇಯ್ನ್ ಒಂದು ಕುಕ್ ಮಾಡುವಂಥ ಅಡುಗೆಯವರಿದ್ದಾರೆ. ಆ ಮಗುಗೆ ಇದನ್ನು ಇಟ್ಕೊಂಡು ದೂಡಿಕೊಂಡು ಬರ್ತಾಳೆ ತಾಯಿ. ಅಲ್ಲಿ ಇರುವುದೇ ಆಕೆ ಆ ಮಗ ಇದ್ದಾನೆ ಅಂತ. ಅವನಿಗೆ ಈಗ 20 ವರ್ಷ ಪ್ರಾಯ. ಆ ಮಗನಿಗೆ ಹಸಿವೆ ಒಂದು ಬಿಟ್ಟರೆ ಮತ್ತು ಏನು ಗೊತ್ತಿಲ್ಲ, ಅಷ್ಟೇ ಗೊತ್ತಿರೋದು. ಮತ್ತೊಂದು ನಗು ಶಾಲೆಯಲ್ಲಿ ಹೋಗ್ತಾ, ಈಗ SSLC ಅಂತೆ ಅವನು. SSLC ಆದರೂ ಕೂಡ ಬರೀಲಿಕ್ಕೆ ಗೊತ್ತಿಲ್ಲ. ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಮಂಗಳ ಜ್ಯೋತಿ ಶಾಲೆ ಇದೆ. ಅದಕ್ಕೆ ನಾನೊಂದು ನಮ್ಮ ಸುಧಾನಾಯಿ ಕಲಾ ಪ್ರತಿಭೆ ಉಂಟಲ್ಲ, ಅದು ಎತ್ತರಕ್ಕೆ ಬೆಳೆದು ಸುಧಾ ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಆಗಲಿ ಅಂತ ನನ್ನದೊಂದು ಹಾರೈಕೆ. ಕೈ ಹಿಡಿದು ನಡೆಸೆಂದನು. ಸುಧಾ ಬರೆದಂಥ ಪೇಂಟಿಂಗ್ ಸುಮಾರು ಒಂದು 200-250 ಅವರ ಮಂಗಳ ಜ್ಯೋತಿ ಶಾಲೆಯ ಒಂದು ಕೋಣೆಯಲ್ಲಿ ಇರಿಸಿದ್ದಾರೆ. ಎಲ್ಲವೂ ಪ್ರಕೃತಿ ಅಂದ್ರೇ ಶ್ರೀ ಅಂದ್ರೇ ನದಿಗಳು, ನೇಚರ್ ಅಂದರೆ ಶ್ರೀಗೆ ಸಂಬಂಧಿತವಾಗಿ ಆಕೆ ಬಹಳಷ್ಟು ಚಿತ್ರಗಳನ್ನು ಬಿಡಿಸಿದ್ದಾಳೆ. ಮತ್ತು ನೀವು ಲತಾ ಮಂಗೇಶ್ಕರ್ದೊಂದು ಚಿತ್ರ ನೋಡಿರ್ಬೋದು, ಹುಬ್ಬನ್ನು ಕೂಡ ಅಷ್ಟು ಚೆಂದಾಗಿ ಆ ಬಲ ಇಲ್ಲದ ಕೈಗಳನ್ನು ಗಲ್ಲಕ್ಕೆ ಒತ್ತಿ ಹಿಡಿದು ಆಕೆ ಮಾಡಿದಂಥ ಒಂದು ಸ್ಥಿತಿ ನೋಡಿದರೆ, ಅಲ್ಲಿ ಅದರ ಒಳಗಡೆ ನಿಮಗೆ ಅಲ್ಲಿ ಹೋದರೆ ಮಂಗಳ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸಾಧಾರಣ ಒಂದು 250 ಈಗಲೂ ಇದೆ. ಮೊನ್ನೆ ನಾನು ಹೋದಾಗ ಒಂದು 4-5 ಪರ್ಚೇಸ್ ಮಾಡಿದೆ. ನನಗೆ ಅನ್ನಿಸ್ತದೆ ಇದು ಕೈಕಾಲು ಇಲ್ಲದವಳು ಬರೆದಿದ್ದಾಳ ಅಂತ. ಅಂದರೆ ಅಂಥ ಒಂದು ವಿಶೇಷವಾದ ಒಂದು ಆಕೆಯ ಒಂದು ಪ್ರತಿಭೆ ಅಂತ ನನಗೆ ಅನಿಸ್ತದೆ. ದಯವಿಟ್ಟು ಎಲ್ಲರೆಡೆ ನನ್ನ ಹತ್ರ ವಿನಂತಿ, ಆಕೆಗೆ ಬೇರೆ ಇನ್ಕಮ್ ಅಂತೇಳಿಲ್ಲ. ಅವಳ ಕೃತಿಗಳನ್ನು ದಯವಿಟ್ಟು ನೀವು ಪರ್ಚೇಸ್ ಮಾಡಿ
ನೋಡಿ ನಿಮಗೆ ಅನಿಸಿದರೆ ಪರ್ಚೇಸ್ ಮಾಡಿ. ಯಾಕೆಂದರೆ ನಾನು ಪ್ರತಿ ಸಲ ಹೋದಾಗ ಕೂಡ ಆಕೆ ಪ್ರೋತ್ಸಾಹ ಕೊಡೋದು ಈ ಆಕೆ ಬರೆದಂಥ ಈ ಕೃತಿಗಳನ್ನು ಅಥವಾ ಪೇಂಟಿಂಗನ್ನು ಪರ್ಚೇಸ್ ಮಾಡೋ ಮೂಲಕ. ನಮಸ್ತೆ, ಧನ್ಯವಾದಗಳು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ. ಕುಮಾರಿ ಸುಧಾರತ್ನ ಓರ್ವ ಅಪ್ಪಟ ಕಲಾ ಪ್ರತಿಭೆ. ಬಹುಶಃ ನಾನು ಅವಳನ್ನು ಎಳವೆಯಿಂದಲೇ ನೋಡಿಕೊಂಡು ಬಂದವ. ನನ್ನ ಆತ್ಮೀಯ ಮಿತ್ರರಾದಂಥ ರವಿಚಂದ್ರ ಭಟ್ರ ಸಹೋದರಿ ಎನ್ನುವುದಕ್ಕಿಂತ ತನ್ನ ಮಗಳ ಹಾಗೆ ಅವರು ಇವಳು ನೋಡಿಕೊಂಡು ಬಂದಿದ್ದಾರೆ. ಬಹುಶಃ ದಿನ ಎತ್ತಿಕೊಂಡು ಹೋಗಿ ವಾಹನದಲ್ಲಿ ಬಿಡುವಂಥದ್ದು, ಅವಳು ಶಾಲೆಗೆ ಹೋಗಿ ಕಲಿಯುವಂಥದ್ದು, ಆಮೇಲೆ ಅವಳ ಕಲಾ ಪ್ರತಿಭೆಯನ್ನು ಕಾಣಿಸೋದಕ್ಕೆ ಬೇಕಾಗಿ ಬೇರೆ ಬೇರೆ ಕಡೆ ಅವಳನ್ನು ಕರ್ಕೊಂಡು ಕೂಡ ಹೋಗ್ತಾಯಿದ್ರು ರವಿಚಂದ್ರ ಭಟ್ರು. ಈ ಒಂದು ಪ್ರತಿಭೆ ಬಹುಶಃ ತನ್ನ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಇವತ್ತು ಅದ್ಭುತವಾಗಿ ಬೆಳೆದಿರುವಂಥದ್ದು. ಅವಳ ಜೀವನ ಬಹುಶಃ ಒಂದು ಈ ಕಲೆಯಿಂದಲೇ ಅದು ಉಳಿದಿದೆ ಅಂತ ಹೇಳಿದರೆ ತಪ್ಪಲ್ಲ. ಅದು ವರ್ಣಚಿತ್ರ ಇರ್ಬೋದು, ಅಥವಾ ಪೆನ್ಸಿಲ್ ಚಿತ್ರ ಇರ್ಬೋದು, ಬೇರೆ ಬೇರೆ ಪ್ರಕೃತಿಯ ಚಿತ್ರ ಇರ್ಬೋದು, ದೇವರುಗಳ ಚಿತ್ರ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಒಂದು ವರ್ಣ ತೈಲಚಿತ್ರ ಇರ್ಬೋದು. ಇದನ್ನೆಲ್ಲ ಲೀಲಾಜಾಲವಾಗಿ ಬರೆಯುವಂಥ ಒಂದು ಶಕ್ತಿಯನ್ನು ದೇವರವರಿಗೆ ಕೊಟ್ಟಿದ್ದಾರೆ. ಅದು ಕೂಡ ಕೈ ಕೂಡ ಸರಿ ಅದು ಕೆಲಸ ಮಾಡುವುದಿಲ್ಲ, ಕಾಲಿನಲ್ಲಿ ಎದ್ದು ನಿಲ್ಲಲಿಕ್ಕೆ ಆಗೋದಿಲ್ಲ, ತೆವಲುತ್ತಾ ತನ್ನ ಎಲ್ಲ ಕೆಲಸಗಳನ್ನು ಮಾಡುವಂಥ ಈ ಹುಡುಗಿ ಬಹುಶಃ ಈ ಕಲಾ ಪ್ರಪಂಚಕ್ಕೆ ಒಂದು ವಿಶೇಷವಾದಂಥ ಕೊಡುಗೆ ಅಂತ ಹೇಳಬೇಕು. ಭಿನ್ನ ಸಾಮರ್ಥ್ಯದ ವಿಶೇಷ ಸಾಮರ್ಥ್ಯದ ಮಕ್ಕಳು ಏನು ಮಾಡಲಾಗದೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಭಾರವಾಗಿರತಕ್ಕದ್ದನ್ನು ಕೂಡ ನಾವು ನೋಡ್ತೇವೆ. ಅದು ಅನಿವಾರ್ಯ, ಅದು ದೇವರ ಸೃಷ್ಟಿ. ಆದರೆ ಈ ಒಂದು ಕಲಾಕುಸುಮ ಏನಿದೆ, ಕಲಾರತ್ನ, ಈ ಒಂದು ಸುಧಾರತ್ನ, ಆಕೆ ಯಾರಿಗೂ ಭಾರ ಆಗದ ರೀತಿಯಲ್ಲಿ ಸಮಾಜ ಅವಳನ್ನು ಸ್ವೀಕರಿಸುವ ರೀತಿಯಲ್ಲಿ ಬದುಕುತ್ತಾ ಇರುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ಅವಳ ಒಂದು ಪ್ರತಿಭೆ ಇನ್ನಷ್ಟು ಬೆಳಗಬೇಕು. ಅವಳ ಕಲಾಚಿತ್ರ ಅಥವಾ ಅವಳ ಕಲಾ ಪ್ರದರ್ಶನಗಳು ಸಾಕಷ್ಟು ಕಡೆ ಆಗಬೇಕು. ಕಲಾ ರಸಿಕರು ಅವಳ ಈ ಒಂದು ಪ್ರತಿಭೆಗೆ ನಿಜವಾದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಒಂದು ನೈತಿಕವಾದ ಸ್ಥೈರ್ಯವನ್ನು ಈ ಕಲಾವಿದೆಯಲ್ಲಿ ಹುಟ್ಟುಹಾಕಿ ಆ ಮೂಲಕ ಇನ್ನಷ್ಟು ಕೊಡುಗೆಗಳು ಇದೀಗ ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಯನ್ನು ಕೂಡ ಅವರು ಕಾಣಿಸಿದ್ದಾರೆ. ಈ ದೃಷ್ಟಿಯಿಂದ ಮಾಧ್ಯಮಗಳಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು ಅವಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.